ಸಾಂಪ್ರದಾಯಿಕವಾಗಿ ಹೆಜ್ಜೆಯನ್ನು ಕಲಿತಂತಹ ಮಹಿಳೆಯರು ಮತ್ತು ಯುವತಿಯರು ಈಗಾಗಲೇ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೀಡಿ ಜನಮೆಚ್ಚುಗೆ ಗಳಿಸಿದ್ದಾರೆ. ಪೌರಾಣಿಕ ಪ್ರಸಂಗಗಳಾದಂತಹ ಲವಕುಶ, ಶ್ರೀರಾಮ ದರ್ಶನ, ಕೃಷ್ಣಾರ್ಜುನ, ಅಭಿಮನ್ಯು ಕಾಳಗ, ದೇವಿ ಮಹಾತ್ಮೆ ಹೀಗೆ ಅನೇಕ ಪ್ರಸಂಗಗಳು ಜನಮೆಚ್ಚುಗೆಯನ್ನು ಗಳಿಸಿ ಇವತ್ತು ಕೂಡ ಇನ್ನೊಮ್ಮೆ ನೋಡಬೇಕು ಅಂತ ಜನರಿಂದ ಒಂದು ಆಗ್ರಹವನ್ನು ತಂದುಕೊಟ್ಟಿದೆ ಈ ಸಂಸ್ಥೆ. ಅಲ್ಲದೆ ನಾವು ಐತಿಹಾಸಿಕ ಪ್ರಸಂಗಗಳನ್ನು ಕೂಡ ಮಾಡಿದ್ದೇವೆ. ಅಭಿನವ ವಾಗ್ದೇವಿ ಕಂತಿ ಎನ್ನುವ ಒಂದು ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಸಂಗವನ್ನು ಮಾಡಿ 2 ಬಾರಿ ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಮಾಡಿದ್ದೇವೆ. ಆ ಭಾಗ್ಯ ಕೂಡ ನಮಗೆ ಲಭಿಸಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ITB ಬರ್ಲಿನ್, ಹಾಗೆ ಚೈನಾದಲ್ಲಿ, ಮತ್ತು ಅಕ್ಕ ಸಮ್ಮೇಳನ USA ಅಲ್ಲದೆ ಇತ್ತೀಚೆಗೆ ದುಬೈಯಲ್ಲಿ ಕೂಡ ನಾವು ಕಾರ್ಯಕ್ರಮಗಳನ್ನು ನೀಡಿ ನಮಗೆ ಒಂದು ನಮ್ಮ ಸಂಸ್ಥೆಗೆ ಹಾಗೂ ಯಕ್ಷಗಾನಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂತಹ ಸಂಸ್ಥೆ ಕರ್ನಾಟಕ ಮಹಿಳಾ ಯಕ್ಷಗಾನ ತಂಡ. ಇಲ್ಲಿ ಆಸಕ್ತ ಮಹಿಳೆಯರು ಸಾಂಪ್ರದಾಯಿಕವಾಗಿ ಹೆಜ್ಜೆಯನ್ನು ಕಲಿತು ಬೇರೆಯವರಿಗೆ ಕಲಿಸುವ ಒಂದು ಪರಿಪಾಠವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಕೂಡ ನಾವು ಈ ತರಗತಿಗಳನ್ನು ಮಾಡ್ತೇವೆ. ಅಲ್ಲದೆ ಇತ್ತೀಚೆಗೆ ಆನ್ಲೈನಲ್ಲೂ ಕೂಡ ನಾವು ಕ್ಲಾಸುಗಳನ್ನು ತೆಗೆದುಕೊಂಡು ಆಸಕ್ತರಿಗೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಸರಿಸುತ್ತಾ ಬಂದಿದ್ದೇವೆ. ಅಲ್ಲದೆ ಶಾಲೆಗಳಲ್ಲಿ ಕೂಡ ನಾವು ಕಾರ್ಯಕ್ರಮಗಳನ್ನು ನೀಡಿ ಯುವ ಪೀಳಿಗೆಯಲ್ಲಿ ಯಕ್ಷಗಾನದ ಬಗ್ಗೆ ಒಂದು ಆಸಕ್ತಿ ಮೂಡಿಸುವಂತೆ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ. ಕಾರ್ಯಾಗಾರ, ಯಾಕೆಂದರೆ ಮುಖವರ್ಣಿಕೆ, ವೇಷಭೂಷಣ ಯಕ್ಷಗಾನಕ್ಕೆ ತುಂಬ ವಿಶಿಷ್ಟವಾಗಿದೆ. ಅದನ್ನು ಕರಗತ ಮಾಡಿಕೊಳ್ಳುವುದು ಕೂಡ ಒಂದು ಕಲೆ ಹಾಗೂ ಅದಕ್ಕೆ ಅಪಾರವಾದ ಶ್ರಮ ಹಾಗೂ ಆಸಕ್ತಿ ಬೇಕು. ನಾವು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಈ ಒಂದು ಕಲೆಯನ್ನು ಆಸಕ್ತರು ಕಲಿತುಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಅಲ್ಲದೆ ಅನೇಕ ಮಂದಿ ಕೂಡ ಈ ಸಂದರ್ಭದಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅದನ್ನು ನಾವು ಪ್ರತ್ಯೇಕವಾಗಿ ಸ್ಮರಿಸಬೇಕು. ಯಾಕೆಂದರೆ ಇಂತಹ ಕಲೆಯನ್ನು ಬೆಳೆಸಬೇಕಾದ್ರೆ ಪ್ರೋತ್ಸಾಹ ಖಂಡಿತವಾಗಿಯೂ ಬೇಕು. ನಮಗೆ ಒಳ್ಳೆ ವೇದಿಕೆಗಳನ್ನು ಕೂಡ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಲು ಅವಕಾಶ ಬಂದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಂಪಿ ಉತ್ಸವ, ಹಾಗೆ ಮಹಾಮಸ್ತಕಾಭಿಷೇಕ ಉತ್ಸವ ಶ್ರವಣಬೆಳಗೊಳದಲ್ಲಿ, ಹೀಗೆ ಪ್ರತಿಷ್ಠಿತ ದಸರಾ ಉತ್ಸವ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಭಾಗವಹಿಸಿ ಪ್ರದರ್ಶನಗಳನ್ನು ನೀಡಿದ್ದೇವೆ. ಅಲ್ಲದೆ ಸೌತ್ ಝೋನ್ ಕಲ್ಚರಲ್ ಸೆಂಟರಿಂದ ತಂಜಾವೂರಲ್ಲಿ, ಹಾಗೆ ಇನ್ನು ಅನೇಕ ಕಡೆ ಮಹಾಬಲಿಪುರಂ ಮುಂತಾದ ಕಡೆ ನಾವು ಪ್ರದರ್ಶನಗಳನ್ನು ನೀಡಿದ್ದೇವೆ. ಮತ್ತು ಹೊರ ರಾಜ್ಯಗಳಲ್ಲಿ ಹೇಳುವುದಾದರೆ ದೆಲ್ಲಿಯಲ್ಲಿ, ಚಂಡೀಗಢ, ಹಾಗೆ ಹಿಮಾಚಲ ಪ್ರದೇಶದ ಮಂಡಿ, ಹೀಗೆ ಅನೇಕ ಪ್ರತಿಷ್ಠಿತ ವೇದಿಕೆಗಳು ನಮಗೆ ಲಭಿಸಿದೆ. ಇಂತಹ ಒಂದು ಕಲೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಖಂಡಿತವಾಗಿಯೂ ಇನ್ನು ಮುಂದಿನ ಪೀಳಿಗೆಗೆ ನಾವು ಇದನ್ನು ಹಸ್ತಾಂತರಿಸಬೇಕಾದರೆ ಕಲಿಸುವುದು, ಪ್ರದರ್ಶನ ನೀಡುವುದು, ಹಾಗೆ ಕಲಿಯೋರಿಗೆ ನಾವು ಉತ್ತೇಜನ ನೀಡುವುದು, ಅಲ್ಲದೆ ಇಂತಹ ಕಲೆಯನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೇನೆ.